ಮಂಗಳೂರು ನಗರದಲ್ಲಿ ಒಂದೊಂದೇ ಚಿತ್ರಮಂದಿರಗಳು ಕಣ್ಮುಚ್ಚುತ್ತಿದ್ದು ಕೋಸ್ಟಲ್ ವುಡ್ನ ನಿದ್ದೆಗೆಡಿಸಿದೆ. ನಮ್ಮ ಮುಂದಿನ ಸಿನಿಮಾಗಳಿಗೆ ಮುಖ್ಯ ಚಿತ್ರಮಂದಿರ ಯಾವುದು? ನಾವೆಲ್ಲಿ ನಮ್ಮ ಸಿನಿಮಾವನ್ನು ರಿಲೀಸ್ ಮಾಡಬೇಕು? ಹೀಗೆ ಒಂದಿಷ್ಟು ಪ್ರಶ್ನೆಗಳು ತುಳು ಚಿತ್ರರಂಗದಲ್ಲಿದೆ. ಈ ಮಧ್ಯೆ ಕಣ್ಮುಚ್ಚಿದ ಚಿತ್ರಮಂದಿರಗಳು ಯಾವ್ಯಾವುದು? ತುಳು ಚಿತ್ರರಂಗದ ಮುಂದಿನ ಹಾದಿ ಏನು? ಈ ಎಲ್ಲ ವಿಚಾರವಾಗಿ ಒಂದಿಷ್ಟು ವಿಮರ್ಶೆಗಳು ನಿಮ್ಮ ಮುಂದೆ. ಎಸ್, ಒಂದು ಕಾಲದಲ್ಲಿ ತುಳು ಚಿತ್ರ ಅಂದರೆ ನಿರ್ಮಾಪಕರ ಮೊದಲ ಆಯ್ಕೆ ಜ್ಯೋತಿ ಚಿತ್ರಮಂದಿರ ಆಗಿತ್ತು. ಜ್ಯೋತಿಯಲ್ಲಿ ಬೇರೊಂದು ತುಳು ಚಿತ್ರ ತೆರೆ ಕಾಣ್ತಿದ್ರೆ ನಿರ್ಮಾಪಕರು ಜ್ಯೋತಿಗಾಗಿಯೇ ಕಾಯ್ತಿದ್ರು. ಆರ್ಥಿಕ ತೊಂದರೆಯಾದ ನಿರ್ಮಾಪಕರು ಹಾಗೆ ರಿಲೀಸ್ಗೆ ದಿನಗಳು ಕೂಡಿ ಬಂದ ನಿರ್ಮಾಪಕರು ಜ್ಯೋತಿ ಸಿಕ್ಕಿಲ್ಲ ಅಂದರೆ ಮೀನಮೇಷ ಎನಿಸ್ತಿರ್ಲಿಲ್ಲ. ಅವರ ಮುಂದಿನ ಆಯ್ಕೆ ಸುಚಿತ್ರ ಆಗಿತ್ತು. ಇಲ್ಲೂ ಇನ್ಯಾವುದು ತುಳು ಸಿನಿಮಾ ಪ್ರದರ್ಶನ ಕಾಣ್ತಿದ್ರೆ ಚಿತ್ರತಂಡ ಸೆಂಟ್ರಲ್ನ ಕದ ತಡ್ತಿದ್ರು. ಇದರಲ್ಲೂ ತುಳು ಸಿನಿಮಾ ಪ್ರದರ್ಶನವಾಗ್ತಿದ್ರೆ ನಿರ್ಮಾಪಕರ ಕೊನೆಯ ಆಯ್ಕೆ ಸುಚಿತ್ರ ಚಿತ್ರಮಂದಿರದ ಆವರಣದಲ್ಲಿ ಇರುವ ಪ್ರಭಾ ಚಿತ್ರಮಂದಿರ ಆಗಿತ್ತು. ಹಾಗೆ ಇಲ್ಲಿ 100-150 ದಿನಗಳ ಯಶಸ್ವಿ ಪ್ರದರ್ಶನಕ್ಕೆ ಜ್ಯೋತಿ, ಸುಚಿತ್ರ ಸೆಂಟ್ರಲ್ನಿಂದ ಎತ್ತಂಗಡಿಯಾಗ್ತಿತ್ತು. ಇವಿಷ್ಟು ತುಳು ಚಿತ್ರಗಳ ಪಕ್ಕಾ ಸೆಂಟರ್ ಎಂದು ಗುರುತಿಸಿಕೊಂಡ ಚಿತ್ರಮಂದಿರಗಳು. ಇನ್ನು ಈ ಎಲ್ಲ ಚಿತ್ರಮಂದಿರಗಳು ಬ್ಯುಸಿ ಅಂತಾದ್ರೆ ರಾಮಕಾಂತಿಯಲ್ಲೂ ತುಳು ಚಿತ್ರವನ್ನು ರಿಲೀಸ್ ಮಾಡಲಾಗ್ತಿತ್ತು. ಹಿಂದೆಲ್ಲ ಒಂದಿಷ್ಟು ತುಳು ಚಿತ್ರಗಳು ಇಲ್ಲಿ ರಿಲೀಸ್ ಆಗಿದ್ರು 90 ದಶಕದ ಬಳಿಕ ಯಾವ ತುಳು ಚಿತ್ರವೂ ಇಲ್ಲಿ ತೆರೆ ಕಂಡಿರಲಿಲ್ಲ. ಹೀಗಿರುವಾಗ ನವೆಂಬರ್ 27, 2015ರಲ್ಲಿ ತುಳು ಚಿತ್ರಗಳು ಎಲ್ಲ ಚಿತ್ರಮಂದಿರಗಳಲ್ಲಿ ರಾರಾಜಿಸುತ್ತಿದ್ದರಿಂದ ಏರೇಗ್ಲ ಪನೋರ್ಚಿಯನ್ನು ತುಳು ಸಿನಿಮಾವನ್ನು ರಾಮಕಾಂತಿಯಲ್ಲಿ ರಿಲೀಸ್ ಮಾಡಲಾಗಿತ್ತು. ಆದರೆ ಪ್ರೇಕ್ಷಕರ ಕೊರತೆಯಿಂದ ಚಿತ್ರ ಗೆಲುವಿನ ಪತಾಕೆ ಹಾರಿಸಿಲ್ಲ. ಕೇವಲ 4 ವಾರಗಳ ಪ್ರದರ್ಶನಕ್ಕೆ ಮೀಸಲಾಯಿತು. ಆ ಬಳಿಕ ಸೆಪ್ಟೆಂಬರ್ 21, 2018ರಲ್ಲಿ ಏರ ಉಲ್ಲೆರಿಗೆ ಸಿನಿಮಾ ಇಲ್ಲೇ ತೆರೆ ಕಂಡಿತ್ತು. ಜ್ಯೋತಿಯಲ್ಲಿ ಇದೇ ದಿನ ಮೈ ನೇಮ್ ಈಸ್ ಅಣ್ಣಪ್ಪ ತೆರೆ ಕಂಡಿದ್ರಿಂದ ಚಿತ್ರಮಂದಿರದ ಸಮಸ್ಯೆ ಉಂಟಾಗಿ ಅನಿವಾರ್ಯವಾಗಿ ರಾಮಕಾಂತಿಯಲ್ಲಿ ಈ ಸಿನಿಮಾವನ್ನು ರಿಲೀಸ್ ಮಾಡಿದ್ರು. ಇಲ್ಲೇ 50 ದಿನಗಳ ಪ್ರದರ್ಶನ ಕಂಡ್ರು ಚಿತ್ರಕ್ಕೆ ನಿರೀಕ್ಷಿತ ಗೆಲುವು ಸಿಕ್ಕಿರಲಿಲ್ಲ. ಚಿತ್ರದ ಯೋಗ್ಯತೆಗೆ ಸಿಕ್ಕಬೇಕಾದ ಗೌರವ ಸಿಕ್ಕಿಲ್ಲ ಅನ್ನೋದೇ ಖೇದಕರ. ಆ ಬಳಿಕ ಉಮಿಲ್ ಸೇರಿದಂತೆ ಒಂದೆರಡು ಚಿತ್ರಗಳು ಜ್ಯೋತಿಯಿಂದ ಎತ್ತಂಗಡಿಯಾಗಿ ಇಲ್ಲಿಗೆ ಶಿಫ್ಟ್ ಆಯಿತು. ಇನ್ನು ಇಂಗ್ಲಿಷ್ ಚಿತ್ರಗಳ ಪ್ರದರ್ಶನಕ್ಕೆ ಹೆಸರುವಾಸಿಯಾಗಿದ್ದ ನ್ಯೂ ಚಿತ್ರದಲ್ಲೂ ತುಳು ಚಿತ್ರ ಪ್ರದರ್ಶನವಾಗಿತ್ತು. ಮೇ 15, 2015ರಂದು ಸೆಂಟ್ರಲ್ನಲ್ಲಿ ತೆರೆ ಕಂಡ ಒರಿಯಂತುಂಡ ಒರಿಯಗಾಪುಜಿ ಇಲ್ಲೇ ಅರ್ಧ ಶತಕವನ್ನು ಪೂರೈಸಿ ಮುನ್ನುಗ್ಗಿತ್ತು. ಆ ಬಳಿಕ 100 ದಿನಗಳ ಯಶಸ್ವಿ ಪ್ರದರ್ಶನಕ್ಕಾಗಿ ಸೆಂಟ್ರಲ್ನಿಂದ ನ್ಯೂ ಚಿತ್ರಕ್ಕೆ ಸಿನಿಮಾವನ್ನು ಶಿಫ್ಟ್ ಮಾಡಿದ್ರು. ಹೀಗಾಗಿ ಒರಿಯಂತುಂಡ ಒರಿಯಗಾಪುಜಿ ನ್ಯೂ ಚಿತ್ರದಲ್ಲಿ ಶತಕ ಬಾರಿಸಿತು. ಹೀಗೆ 3 ಮತ್ತೊಂದು ಮೇನ್ ಥಿಯೇಟರ್ಗಳು ತುಳು ನಿರ್ಮಾಪಕರ ಆಯ್ಕೆಯಾದರೆ ಅನಿವಾರ್ಯವಾಗಿ ಒಂದು ಚಿತ್ರಮಂದಿರದಲ್ಲಿ ತುಳು ಸಿನಿಮಾವನ್ನು ರಿಲೀಸ್ ಮಾಡಬೇಕಾಯಿತು. ಇದೇ ಅನಿವಾರ್ಯತೆ ಎತ್ತಂಗಡಿಯಾದ ಚಿತ್ರಗಳಿಗೆ ಹೊಸ ಪರದೆಯನ್ನು ನೀಡುವಂತೆ ಮಾಡಿತ್ತು. ನ್ಯೂ ಚಿತ್ರದಲ್ಲಿ ಒಂದು ಸಿನಿಮಾ ಎತ್ತಂಗಡಿಯಾಗಿ 100 ದಿನವನ್ನು ಪೂರೈಸಿತ್ತು ಸರಿ. ಅಂದು ಎಲ್ಲ ಚಿತ್ರಮಂದಿರಗಳಲ್ಲಿ ತುಳು ಸಿನಿಮಾಗಳು ಪ್ರದರ್ಶನ ಕಾಣ್ತಿದ್ರಿಂದ ಅನಿವಾರ್ಯವಾಗಿ ಏರೆಗ್ಲ ಪನೋರ್ಚಿ ಸಿನಿಮಾವನ್ನು ರಾಮಕಾಂತಿಯಲ್ಲಿ ರಿಲೀಸ್ ಮಾಡಿದ್ರು. ಆದರೆ 2018ರಲ್ಲಿ ಏರ ಉಲ್ಲೇರಿಗೆ ಚಿತ್ರವನ್ನು ರಾಮಕಾಂತಿಯಲ್ಲಿ ಏಕೆ ರಿಲೀಸ್ ಮಾಡಿದ್ರು? ಜ್ಯೋತಿಯಲ್ಲಿ ಅಂದು ಅಣ್ಣಪ್ಪ ತೆರೆ ಕಂಡಿತ್ತು ಸರಿ. ಸುಚಿತ್ರ, ಪ್ರಭಾ, ಸೆಂಟ್ರಲ್ ಚಿತ್ರಮಂದಿರ ಇತ್ತಲ್ವಾ, ಅಲ್ಲಿ ಏಕೆ ರಿಲೀಸ್ ಮಾಡಿಲ್ಲ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಿರ್ಬೋದು. ಇವೆಲ್ಲದಕ್ಕೂ ತೆರೆ ಎಳಿತೀವಿ. ಹಾಗೆ ಪರಭಾಷಾ ಚಿತ್ರದಿಂದಾಗಿ 3 ವರ್ಷಗಳ ಹಿಂದೆ ಚಿತ್ರಮಂದಿರದೊಳಗಡೆ ನಡೆದ ಮಾರಾಮಾರಿ, ಇದರಿಂದ ತುಳು ಚಿತ್ರರಂಗಕ್ಕೆ ಆದ ನಷ್ಟ ಏನು? ಹೀಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನು ಕೂಡ ಮುಂದಿನ ಎಪಿಸೋಡ್ನಲ್ಲಿ ಸವಿಸ್ತಾರವಾಗಿ ಹಂಚ್ತೀನಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ.
ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.